ನಮಸ್ಕಾರ, ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಭೂತಕಾಲದ ಸಂಶಯ ರೂಪವನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಭೂತಕಾಲದ ವಿದ್ಯಾರ್ಥಕ ರೂಪವನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ಭೂತಕಾಲದಲ್ಲಿ ಯಾವುದೇ ಒಂದು ಘಟನೆ ನಡೆಯಬೇಕಿತ್ತು ಅಥವಾ ನಡೆಯಬಾರದಿತ್ತು ಎಂದು ಹೇಳಲು, ಅಥವಾ ಭೂತಕಾಲದಲ್ಲಿ ನಡೆದ ಘಟನೆಯ ಬಗ್ಗೆ ಸಲಹೆ ನೀಡಲು ಅಥವಾ ವಿಷಾದ ವ್ಯಕ್ತಪಡಿಸಲು ಭೂತಕಾಲದ ವಿದ್ಯಾರ್ಥಕ ರೂಪವನ್ನು ಉಪಯೋಗಿಸಲಾಗುತ್ತದೆ. ಈ ವಾಕ್ಯಗಳನ್ನೊಮ್ಮೆ ಗಮನಿಸಿ. ನೀನು ಹೋಗಬೇಕಿತ್ತು, ಅವನು ನನಗೆ ಹೇಳಬೇಕಿತ್ತು, ಅವಳು ನನ್ನಲ್ಲಿ ಕೇಳಬೇಕಿತ್ತು. ಕನ್ನಡದಲ್ಲಿ ಹೋಗಬೇಕು, ಹೇಳಬೇಕು ಮತ್ತು ಕೇಳಬೇಕು ಇವುಗಳು ವಿದ್ಯಾರ್ಥಕ ರೂಪಗಳು. ಇವುಗಳಿಗೆ ಸಹಾಯಕ ಕ್ರಿಯಾಪದ ಇರು ಎಂಬುದರ ಭೂತಕಾಲದ ರೂಪ ಇತ್ತು ಎಂಬ ಪದವನ್ನು ಸೇರಿಸಿ ಭೂತಕಾಲದ ವಿದ್ಯಾರ್ಥಕ ರೂಪಗಳನ್ನು ರಚಿಸಲಾಗಿದೆ. ತುಳುವಿನಲ್ಲಿ ಈ ರೀತಿಯ ವಾಕ್ಯಗಳನ್ನು ಹೇಗೆ ರಚಿಸುವುದು ಎಂದು ಇವತ್ತಿನ ಪಾಠದಲ್ಲಿ ನೋಡುವ. ನಾವು ಮುಂದುವರಿಯುವ ಮೊದಲು ಹಿಂದಿನ ಪಾಠ 37 ಭೂತಕಾಲದ ಸಂಶಯ ರೂಪ ಮತ್ತು ಪಾಠ 23 ವಿದ್ಯಾರ್ಥಕ ಮತ್ತು ಇತರ ಕ್ರಿಯಾಪದ ರೂಪಗಳು ಇವುಗಳನ್ನೊಮ್ಮೆ ನೋಡಿ ಬನ್ನಿ. ತುಳುವಿನಲ್ಲಿ ವಿದ್ಯಾರ್ಥಕ ರೂಪವನ್ನು ಅಂದರೆ ಹೋಗಬೇಕು, ಹೇಳಬೇಕು ಈ ರೀತಿಯ ಪದಗಳನ್ನು ಹೇಗೆ ಅನುವಾದಿಸಬೇಕು ಎಂಬುದು ನಿಮಗೆ ಈಗಾಗಲೇ ತಿಳಿದಿದೆ. ಕ್ರಿಯಾಧಾತುವಿಗೆ ಒಡು ಎಂಬ ಪ್ರತ್ಯಯವನ್ನು ಸೇರಿಸಬೇಕು. ಉದಾಹರಣೆಗೆ ಪೋ ಅಂದರೆ ಹೋಗು, ಪೋ ಪ್ಲಸ್ ಒಡು ಪೋ ಒಡು ಅಂದರೆ ಹೋಗಬೇಕು. ತುಳುವಿನಲ್ಲಿ ಭೂತಕಾಲದ ವಿದ್ಯಾರ್ಥಕ ರೂಪವನ್ನು ರಚಿಸಲು ಭೂತಕಾಲದ ಕ್ರಿಯಾನ್ಯೂನಕ್ಕೆ ಒಡು ಎಂಬ ಪ್ರತ್ಯಯವನ್ನು ಸೇರಿಸಬೇಕು. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ಒಡು. ಪೋ ಎಂಬ ಕ್ರಿಯಾಧಾತುವಿನ ಭೂತಕಾಲದ ಕ್ರಿಯಾನ್ಯೂನ ಪೋದು, ಪೋದು ಪ್ಲಸ್ ಒಡು ಪೋತೊಡು. ಹೋಗಬೇಕಿತ್ತು. ಇದು ಕ್ಲಾಸ್ ಎ ವರ್ಗಕ್ಕೆ ಸೇರಿದ ಕ್ರಿಯಾಧಾತುವಾದ್ದರಿಂದ ದಾಕಾರವು ತಾಕಾರಕ್ಕೆ ಬದಲಾಗುತ್ತದೆ. ಮುಂದಿನ ಕ್ರಿಯಾಧಾತು ಪನ್. ಪನ್ ಅಂದರೆ ಹೇಳು. ಪಂದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಪಂದು ಪ್ಲಸ್ ಒಡು ಪಂತೊಡು ಹೇಳಬೇಕಿತ್ತು. ಮುಂದಿನ ಕ್ರಿಯಾಪದ ಕೇಣು. ಕೇಣು ಅಂದರೆ ಕೇಳು. ಕೇಂದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಕೇಂದು ಪ್ಲಸ್ ಒಡು ಕೇಂದೊಡು ಅಂದರೆ ಕೇಳಬೇಕಿತ್ತು. ಸರಿ, ಈಗ ಈ 3 ವಾಕ್ಯಗಳನ್ನು ತುಳುವಿಗೆ ಅನುವಾದಿಸುವ. ಮೊದಲನೆಯದು ನೀನು ಹೋಗಬೇಕಿತ್ತು. ತುಳುವಿನಲ್ಲಿ ಈ ಪೋತೊಡು ಅಂದರೆ ನೀನು ಹೋಗಬೇಕಿತ್ತು, ಈ ಪೋತೊಡು. ಎರಡನೆಯದು ಅವನು ನನಗೆ ಹೇಳಬೇಕಿತ್ತು, ಆಯೆ ಎನಡ ಪಂತೊಡು. ಅವನು ನನಗೆ ಹೇಳಬೇಕಿತ್ತು, ಆಯೆ ಎನಡ ಪಂತೊಡು. ಮೂರನೆಯದು ಅವಳು ನನ್ನಲ್ಲಿ ಕೇಳಬೇಕಿತ್ತು, ಆಲು ಎನಡ ಕೇಂದೊಡು. ಅವಳು ನನ್ನಲ್ಲಿ ಕೇಳಬೇಕಿತ್ತು, ಆಲು ಎನಡ ಕೇಂದೊಡು. ತುಂಬ ಸುಲಭವಾಗಿದೆ ಅಲ್ಲ? ಸರಿ, ಈಗ ನಾವು ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡುವ. ಮಲ್ಪು ಅಂದರೆ ಮಾಡು. ಮಲ್ತದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಮಲ್ತದು ಪ್ಲಸ್ ಒಡು ಮಲ್ತದೊಡು ಅಂದರೆ ಮಾಡಬೇಕಿತ್ತು. ಬರು ಅಂದರೆ ಬರು. ಬತದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಬತದು ಪ್ಲಸ್ ಒಡು ಬತದೊಡು. ಮಾತನಾಡುವ ತುಳುವಿನಲ್ಲಿ ಇದನ್ನು ಬೈದೊಡು ಎಂದು ಉಚ್ಚರಿಸುತ್ತಾರೆ, ಅಂದರೆ ಬರಬೇಕಿತ್ತು. ಲೆಪ್ಪು ಅಂದರೆ ಕರೆ. ಲೆತುದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಲೆತುದು ಪ್ಲಸ್ ಒಡು ಲೆತುದೊಡು. ಮಾತನಾಡುವ ತುಳುವಿನಲ್ಲಿ ಇದನ್ನು ಲೈದೊಡು ಎಂದು ಉಚ್ಚರಿಸುತ್ತಾರೆ, ಅಂದರೆ ಕರೆಯಬೇಕಿತ್ತು. ಉಣು ಅಂದರೆ ಊಟ ಮಾಡು ಅಥವಾ ಉಣ್ಣು. ಉಂದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಉಂದು ಪ್ಲಸ್ ಒಡು ಉಂತೊಡು ಊಟ ಮಾಡಬೇಕಿತ್ತು. ತೆಲಿಪು ಅಂದರೆ ನಗು. ತೆಲಿತುದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ತೆಲಿತುದು ಪ್ಲಸ್ ಒಡು ತೆಲಿತುದೊಡು ನಗಬೇಕಿತ್ತು. ಉಪ್ಪು ಅಂದರೆ ಇರು. ಇತುದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಇತುದು ಪ್ಲಸ್ ಒಡು ಇತುದೊಡು ಇರಬೇಕಿತ್ತು. ಆ ಅಂದರೆ ಆಗು. ಆದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಆದು ಪ್ಲಸ್ ಒಡು ಆತೊಡು ಆಗಬೇಕಿತ್ತು.
ಸರಿ, ಈಗ ಭೂತಕಾಲದ ವಿದ್ಯಾರ್ಥಕದಲ್ಲಿ ನಿಷೇಧಾರ್ಥಕ ರೂಪವನ್ನು ನೋಡುವ. ತುಳುವಿನಲ್ಲಿ ಭೂತಕಾಲದ ವಿದ್ಯಾರ್ಥಕದಲ್ಲಿ ನಿಷೇಧಾರ್ಥಕ ರೂಪವನ್ನು ರಚಿಸಲು ಪ್ರತ್ಯೇಕ ಕ್ರಿಯಾರಚನೆ ಇಲ್ಲ. ಬದಲಿಗೆ ಕನ್ನಡದಂತೆಯೇ ವಿದ್ಯಾರ್ಥಕ ರೂಪದ ಕ್ರಿಯಾಪದದ ಕೊನೆಯಲ್ಲಿ ಉಪ್ಪು ಎಂಬ ಕ್ರಿಯಾಧಾತುವಿನ ಭೂತಕಾಲದ ಕ್ರಿಯಾಪದ ಇತ್ತುಂಡು ಎಂಬುದನ್ನು ಸೇರಿಸಬೇಕು. ನಿಷೇಧಾರ್ಥಕ ವಿದ್ಯಾರ್ಥಕ ರೂಪ ಪ್ಲಸ್ ಇತ್ತುಂಡು. ಉದಾಹರಣೆಗೆ, ಅವನು ಹೋಗಬಾರದಿತ್ತು, ಅವನು ಹೋಗುವುದು ಬೇಡವಿತ್ತು. ಈ ಎರಡು ವಾಕ್ಯಗಳನ್ನು ತುಳುವಿಗೆ ಅನುವಾದಿಸುವ. ಮೊದಲಿಗೆ ಅವನು ಹೋಗಬಾರದು ಅಂದರೆ ತುಳುವಿನಲ್ಲಿ ಆಯ್ ಪೋಯರ ಬಲ್ಲಿ. ಈಗ ಕೊನೆಯಲ್ಲಿ ಇತ್ತುಂಡು ಎಂಬ ಪದವನ್ನು ಸೇರಿಸಬೇಕು. ಆಯ್ ಪೋಯರ ಬಲ್ಲಿತ್ತುಂಡು, ಅವನು ಹೋಗಬಾರದಿತ್ತು. ಹಾಗೆ ಅವನು ಹೋಗುವುದು ಬೇಡ ಅಂದರೆ ತುಳುವಿನಲ್ಲಿ ಆಯ್ ಪೋಪಿನ ಬುರ್ಚಿ, ಅವನು ಹೋಗುವುದು ಬೇಡ. ಈಗ ಕೊನೆಯಲ್ಲಿ ಇತ್ತುಂಡು ಎಂಬ ಪದವನ್ನು ಸೇರಿಸಬೇಕು. ಆಯ್ ಪೋಪಿನ ಬುರ್ಚಿತ್ತುಂಡು, ಅವನು ಹೋಗುವುದು ಬೇಡವಿತ್ತು. ಇನ್ನೊಂದು ಉದಾಹರಣೆ, ನೀನು ತಿನ್ನಬಾರದಿತ್ತು, ನೀನು ತಿನ್ನುವುದು ಬೇಡವಿತ್ತು. ಈ ಎರಡು ವಾಕ್ಯಗಳನ್ನು ತುಳುವಿಗೆ ಅನುವಾದಿಸುವ. ನೀನು ತಿನ್ನಬಾರದು ಅಂದರೆ ತುಳುವಿನಲ್ಲಿ ಈ ತಿಂದ್ರಬಲ್ಲಿ. ನೀನು ತಿನ್ನುವುದು ಬೇಡ ತುಳುವಿನಲ್ಲಿ ಈ ತಿನ್ಪಿನ ಬೊರ್ಚಿ. ಈ ತಿಂದ್ರಬಲ್ಲಿತ್ತುಂಡು ಅಂದರೆ ನೀನು ತಿನ್ನಬಾರದಿತ್ತು. ಈ ತಿನ್ಪಿನ ಬುರ್ಚಿತ್ತುಂಡು ಅಂದರೆ ನೀನು ತಿನ್ನುವುದು ಬೇಡವಿತ್ತು. ಸರಿ, ಈಗ ನಾವು ಉದಾಹರಣೆ ವಾಕ್ಯಗಳನ್ನು ನೋಡುವ. ಈ ಎನನು ಲೈದೊಡು, ನೀನು ನನ್ನನ್ನು ಕರೆಯಬೇಕಿತ್ತು. ಈ ಎನನು ಲೈದೊಡು. ಈರು ಎನ್ನೊಟ್ಟು ಬೈದೊಡು, ನೀವು ನನ್ನ ಜೊತೆ ಬರಬೇಕಿತ್ತು. ಈರು ಎನ್ನೊಟ್ಟು ಬೈದೊಡು. ಈರು ಎನ್ನೊಟ್ಟು ಬರಬಲ್ಲಿತ್ತುಂಡು, ನೀವು ನನ್ನ ಜೊತೆ ಬರಬಾರದಿತ್ತು. ಈರು ಎನ್ನೊಟ್ಟು ಬರಬಲ್ಲಿತ್ತುಂಡು. ಯಾನು ಕಾಂಡ ಬೇಗ ಲಕದೊಡು, ನಾನು ಬೆಳಿಗ್ಗೆ ಬೇಗ ಎದ್ದೇಳಬೇಕಿತ್ತು. ಯಾನು ಕಾಂಡ ಬೇಗ ಲಕದೊಡು. ಆಯ್ ಎನಡ ಪಂತೊಡು, ಅವನು ನನ್ನಲ್ಲಿ ಹೇಳಬೇಕಿತ್ತು. ಆಯ್ ಎನಡ ಪಂತೊಡು. ನಿಕುಲು ಕಾಂಡ ಮುಟ ಕಾತುದಡು, ನೀವು ಬೆಳಿಗ್ಗೆ ತನಕ ಕಾಯಬೇಕಿತ್ತು. ನಿಕುಲು ಕಾಂಡ ಮುಟ ಕಾತುದಡು. ಯಾನು ಆಯಡ ಅಂಚ ಪಾತೆರ್ರೆ ಬಲ್ಲಿತ್ತುಂಡು, ನಾನು ಅವನೊಂದಿಗೆ ಹಾಗೆ ಮಾತನಾಡಬಾರದಿತ್ತು. ಯಾನು ಆಯಡ ಅಂಚ ಪಾತೆರ್ರೆ ಬಲ್ಲಿತ್ತುಂಡು. ಯಾನು ತುಳು ಕಲ್ತುದಡು, ನಾನು ತುಳು ಕಲಿಯಬೇಕಿತ್ತು. ಯಾನು ತುಳು ಕಲ್ತುದಡು. ಈರು ಮೂಲು ಇತ್ತುದಡು, ನೀವು ಇಲ್ಲಿರಬೇಕಿತ್ತು. ಈರು ಮೂಲು ಇತ್ತುದಡು. ಈ ಎನಡ ಸುಳ್ಳು ಪಂಡ್ರ ಬಲ್ಲಿತ್ತುಂಡು, ನೀನು ನನಗೆ ಸುಳ್ಳು ಹೇಳಬಾರದಿತ್ತು. ಈ ಎನಡ ಸುಳ್ಳು ಪಂಡ್ರ ಬಲ್ಲಿತ್ತುಂಡು. ಆರು ಡಾಕ್ಟರ್ ಆತೊಡು, ಅವರು ಡಾಕ್ಟರ್ ಆಗಬೇಕಿತ್ತು. ಆರು ಡಾಕ್ಟರ್ ಆತೊಡು. ಈರು ಒಂತ ಬೇಗ ಬೈದೊಡು, ನೀವು ಸ್ವಲ್ಪ ಬೇಗ ಬರಬೇಕಿತ್ತು. ಈರು ಒಂತ ಬೇಗ ಬೈದೊಡು. ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಪಾಠದಲ್ಲಿ ನಾವು ತುಳುವಿನಲ್ಲಿ ಭೂತಕಾಲದ ಸಾಮರ್ಥ್ಯಾರ್ಥಕ ರೂಪವನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.